ಇನ್ನು ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ವಿದೇಶಗಳಲ್ಲಿರುವಂತಹ ಭಾರತೀಯರನ್ನ ಕರೆತರುವ ಕೆಲಸಗಳಾಗ್ತಾ ಇದ್ದು ನಿನ್ನೆ ಮಂಗಳೂರಿಗೆ ಯುಎಇನಿಂದ 126 ಭಾರತೀಯರು ಆಗಮಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಯ್ನಾಡಿನ ನೆಲ ತಲುಪಿದವರ ಪ್ರಯಾಣಿಕರಲ್ಲಿ ಸಂತಸ ತುಂಬಿತ್ತು. ಸಂಜೆ 5 ಗಂಟೆ 10 ನಿಮಿಷಕ್ಕೆ ದುಬೈ ಏರ್ಪೋರ್ಟ್ನಿಂದ ಹೊರಟಂತಹ ಏರ್ ಇಂಡಿಯಾ IX 384 ವಿಮಾನ ರಾತ್ರಿ 10:10 ವೇಳೆಗೆ ಮಂಗಳೂರು ವಿಮಾನ ನಿಲ್ದಾಣವನ್ನು ತಲುಪಿತ್ತು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಭಾಗದ ಪ್ರಯಾಣಿಕರು ಇರುವಂತಹ ಈ ಒಂದು ವಿಮಾನದಲ್ಲಿ 95 ಮಂದಿ ಪುರುಷರು, 81 ಮಂದಿ ಮಹಿಳೆಯರು ಆಗಮಿಸಿದ್ರು. ಈ ಪೈಕಿ 38 ಮಂದಿ ಗರ್ಭಿಣಿಯರಿದ್ರೆ 12 ಮಂದಿ ತುರ್ತು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವುಳ್ಳವರು ಕೂಡ ಇದ್ರು. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಂತಹ ಪ್ರಯಾಣಿಕರಿಗೆ ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ಮುನ್ನೆಚ್ಚರಿಕಾ ಕ್ರಮವಾಗಿ ಕ್ವಾರಂಟೈನ್ ಸೀಲ್ ಅನ್ನ ಹಾಕಲಾಗಿತ್ತು. ಬಳಿಕ ಪ್ರತ್ಯೇಕವಾಗಿ 5 ಅಧಿಕಾರಿಗಳು 10 ಬಸ್ಗಳ ಮೂಲಕ ಅವರನ್ನ ಕ್ವಾರಂಟೈನ್ ಸ್ಥಳಗಳಿಗೆ ಕರೆದೊಯ್ದರು. ವಿದೇಶದಿಂದ ಆಗಮಿಸಿರುವಂತಹ ಈ ಒಂದು ಪ್ರಯಾಣಿಕರನ್ನ 14 ದಿನಗಳ ಕಾಲ ಈಗ ಸರ್ಕಾರಿ ನಿಯಂತ್ರಣದಲ್ಲಿರುವಂತಹ ಹೋಟೆಲ್ಗಳಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ ಕಡ್ಡಾಯ ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕ್ವಾರಂಟೈನ್ ವ್ಯವಸ್ಥೆಗಾಗಿ 17 ಹೋಟೆಲ್ಗಳು ಹಾಗೂ 12 ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದೆ.